ಇಂಧನ ರಸಗೊಬ್ಬರ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇದನ್ನು ಮರೆಮಾಚಲು ಬಿಜೆಪಿ ದ್ವೇಷ ರಾಜಕಾರಣಕ್ಕೆ ಇಳಿದಿದೆ. ಕೋಮುದ್ವೇಷದ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅತಿರೇಕಕ್ಕೆ ತಲುಪಿದೆ. ಬುದ್ಧಿವಂತರ ಜಿಲ್ಲೆಯನ್ನ ಕೋಮುವಾದದ ಪ್ರಯೋಗಾಲಯ ಮಾಡಲಾಗುತ್ತಿದೆ. ಜಾತ್ರೆಯಲ್ಲಿ ಹಿಂದೂಯೇತರರಿಗೆ ವ್ಯಾಪಾರ ನಿರ್ಬಂಧ, ಹಲಾಲ್ ಬಹಿಷ್ಕಾರ ಮೂಲಕ ಬಿಜೆಪಿ ಧ್ರುವೀಕರಣ ನಡೆಸುತ್ತಿದೆ. ದೇವಸ್ಥಾನದ ಕಾರ್ಯಕ್ರಮಗಳನ್ನು ಕೋಮುವಾದಕ್ಕೆ ಬಳಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ನಡೆದ ಕೋಮುವಾದದ ಹತ್ಯೆ ಹಿಂದೆ 2 ಮತೀಯ ಸಂಘಟನೆಗಳಷ್ಟೇ ಇವೆ. ಹತ್ಯೆಯಲ್ಲಿ ಯಾವತ್ತೂ ಕಾಂಗ್ರೆಸ್ ಹಿಂದೂ ಆಗಲಿ ಮುಸ್ಲಿಮನಾಗಲಿ ಯಾರೂ ಇಲ್ಲ. 2 ಕಡೆಯಲ್ಲಿ ಮುಸ್ಲಿಂ ಹಿಂದೂ ಮತೀಯ ಸಂಘಟನೆಗಳಿವೆ. ಕಾಂಗ್ರೆಸ್ ಆಡಳಿತದ ಪಂಚಾಯತ್ ಉಪಾಧ್ಯಕ್ಷನ ಹತ್ಯೆ ನಡೆದಿತ್ತು. ಕೆಲವರು ಆಕ್ಷನ್ ರಿಯಾಕ್ಷನ್ ಎನ್ನುತ್ತಾರೆ. ಆದರೆ ಕಾಂಗ್ರೆಸ್ ಯಾವತ್ತೂ ಪ್ರತೀಕಾರಕ್ಕೆ ಇಳಿದಿಲ್ಲ. ಕಾಂಗ್ರೆಸ್ ಅಂಬೇಡ್ಕರ್ನ ಸಂವಿಧಾನ ಪ್ರಕಾರ ನಡೆಯುತ್ತಿದೆ. ಬಿಜೆಪಿ ದ್ವೇಷ ಅಭಿಯಾನ ಉಲ್ಬಣಿಸಿದರೆ ಜನಾಂಗೀಯ ದ್ವೇಷಕ್ಕೆ ಕಾರಣವಾಗಲಿದೆ. ಸಮಾಜದಲ್ಲಿ ಶಾಂತಿ ಪ್ರೀತಿ ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ರಮನಾಥ್ರೆ ಹೇಳಿದ್ದಾರೆ. ಆ ಕಾಲ ಸ್ಥಿತಿ ಹೇಗಿತ್ತು ಅಂತ ನೋಡಿ. ಚೀನಾ ಭಾರತ ಯುದ್ಧ ಆಗುವಾಗ ನಾವು ಸರ್ಕಾರ ಬಂದು ಕೆಲವೇ ದಿವಸ ಆಗಿದೆ. ನಮ್ಮಲ್ಲಿ ಏನಿತ್ತು ಅವಾಗ ಅದನ್ನು ಈಗ ಮಾತಾಡಿದ್ರೆ, ಆ ನಂತರ ಕಾಂಗ್ರೆಸ್ ಅಧಿಕಾರದಲ್ಲಿ ಏನೇನು ಮಾಡಿತ್ತು ಎಲ್ಲ ಮಾಡಿತ್ತು. ಇವತ್ತು ಅನೇಕ ವಿಮಾನ ನಿಲ್ದಾಣ ಇರ್ಬೋದು, ಹಾರ್ಬರ್ ಇರ್ಬೋದು, ಎಷ್ಟೋ ಕಂಪನಿಗಳನ್ನ ಸ್ಥಾಪನೆ ಮಾಡಿದ ಕೆಲಸವನ್ನ ಮಾಡಿ ಈಗ ನೋಡಿ ಬಾರಿ ಸುಲಭದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಅನ್ನು ಮರ್ಜಿ ಮಾಡಿ ಬ್ಯಾಂಕ್ ಅನ್ನು ಮಾರಾಟ ಮಾಡ್ತಿದ್ದಾರೆ. ಈಗ ಖಾಸಗಿ ಸರ್ಕಾರ ಅಂತ ಹೇಳಿದ್ರೆ ಅದು ನಮ್ಮದು. ಸರ್ಕಾರ ತಪ್ಪು ಮಾಡಿ, ಸರ್ಕಾರದ ಒಂದು ಸಂಸ್ಥೆ ತಪ್ಪು ಮಾಡಿದ್ರೆ ನಾವು ಅವ್ರಿಗೆ ಜೋರು ಮಾಡಿ ಕೇಳ್ಬೋದನ್ನ, ಯಾಕೆ ನೀನು ನಮ್ಮ ಸ್ಯಾಲರಿ ಜಾಸ್ತಿ ಮಾಡಲಿಲ್ಲ, ಯಾಕೆ ನೀನು ನಮ್ಮ ಒಂದು ಪ್ರತಿಭಟನೆ ಮಾಡುವಂತದ್ದು ಅವನವನ ಹಕ್ಕು. ಇದು ಸಂತೆ ಇಡುದು ಹೇಳಮ್ಮ, ಸಂತೆ ಇಡುದು ಹೇಳಮ್ಮ. ನಿಮ್ಗೆ ಸಂತೆ ಮತ್ತು ಏಲಂಗೆ ವ್ಯತ್ಯಾಸ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾತಾಡ್ಲಿ? ಅಲ್ಲ, ಸಂತೆ ಮತ್ತು ಏಲಂಗೆ ವ್ಯತ್ಯಾಸ ಗೊತ್ತಿಲ್ಲ ಅಂದ್ರೆ ನಾವೇನು ಹೇಳಿ? ಸಂತೆ ಮತ್ತು ಇದು ಬಂದು ಈ ಜಿಲ್ಲೆಯಲ್ಲಿ ನಾನು ಹೇಳ್ತೇನೆ, ಯಾವ ವಿಷಯದಲ್ಲಿ ಬಂದಾಗಲಿಲ್ಲ. ನಿಮ್ಮ ಪ್ರಶ್ನೆಗೆ ಅದು ಉತ್ತರ, ಅದೇ ಉತ್ತರ. ನಾನು ಏನು ಮಾತಾಡಬೇಕು ನನಗೆ ಗೊತ್ತಿದೆ. ನನಗೆ ನೀವು ಹೇಳಿದಾಗೆ ಮಾತಾಡೋದಕ್ಕಂತದ್ದಾಗಿ ನಾನು ಪತ್ರಿಕಾಗೋಷ್ಠಿ ಕರೆದದ್ದಲ್ಲ. ನಾನು ಹೇಳ್ಬೇಕು, ನನಗೆ ಗೊತ್ತಿದೆ. ನಾನು ಪ್ರಜ್ಞಾವಂತ, ನನಗೆ ಬುದ್ಧಿ ಇದೆ. ರಾಜ್ಯದಲ್ಲಿ ಅಶಾಂತಿ ವಾತಾವರಣ ವಿಚಾರ ರಾಜ್ಯ ಸರ್ಕಾರ ಕಣ್ಮುಚ್ಚಿಕೊಳ್ಳಿದೆ. ಬಿಜೆಪಿ ಅದರ ಸಹಸಂಘಟನೆಗಳು ಇದೆಲ್ಲದಕ್ಕೂ ಕಾರಣ. ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಸಿಎಂ ಸಚಿವರು ಅದಕ್ಕೆ ಪೂರಕವಾಗಿ ನಡೆಯುತ್ತಿದ್ದಾರೆ. ಬಜರಂಗ ದಳಕ್ಕೆ ಸರ್ಕಾರ ಪರೋಕ್ಷ ಬೆಂಬಲ ನೀಡುತ್ತಿದೆ. ಬೊಮ್ಮಾಯಿ ಅವರಿಗೆ ಸಿಎಂ ಆಗಿ ಮುಂದುವರಿಯುವ ನೈತಿಕತೆ ಇಲ್ಲ. ಇಂತಹ ರಾಜಕಾರಣದಿಂದ ಜನರು ಬಿಜೆಪಿಯನ್ನ ಬೆಂಬಲಿಸಿಲ್ಲ. ದೇವಸ್ಥಾನದ ಹೊರಗಡೆ ಮುಸ್ಲಿಂ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡುವ ಬಗ್ಗೆ ಸರ್ಕಾರ ಇನ್ನೂ ತನ್ನ ನಿಲುವು ಸ್ಪಷ್ಟಪಡಿಸಿಲ್ಲ. ಸರ್ಕಾರದ ಸಚಿವರೇ ಮುಸ್ಲಿಂ ಅಂಗಡಿಗಳಿಗೆ ಹೋಗದಂತೆ ಹೇಳುತ್ತಿದ್ದಾರೆ ಎಂದು ಐವನ್ ಡಿಸೋಜಾ ಹೇಳಿದರು. ನಮ್ಮ ಆರ್ಥಿಕತೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿದ್ರು. ಇದನ್ನು ನೀವು ಸರಿ ಮಾಡಿಕೊಳ್ಳಿ ಅಂತ ಹೇಳಿದ್ರು. ದೂರುಗಳು ಬಂದಿದ್ದು, ಪ್ರಾಣಿಗಳ ವಧೆಯನ್ನು ಮಾಡುವ ಮುನ್ನ ಕಡ್ಡಾಯವಾಗಿ ಸ್ಟನ್ನಿಂಗ್ ಮಾಡಿ ಪ್ರಜ್ಞೆ ತಪ್ಪಿಸಿ ವಧೆ ಮಾಡಲು ಕ್ರಮ ಕೈಗೊಳ್ಳುವಂತೆ ಎಲ್ಲರಿಗೂ ಸೂಚಿಸಬೇಕಾದ ಹೊರತಾ ಕೋಳಿ ಅಂಗಡಿಗಳ ಪರವಾನಗಿ ನೀಡುವಾಗ ಸ್ಟನ್ನಿಂಗ್ ಫೆಸಿಲಿಟಿ ಪರಿಶೀಲಿಸಿ ಪರವಾನಗಿ ನೀಡಬೇಕಾಗಿದೆ ಮತ್ತು ಸರಿಯಾಗಿದೆ.